ಮಣಿನಾಲ್ಕೂರ್ಲತೆ ಅದು ಬೆಟ್ಟಗಡಿ. ಎಸ್, ರಾಮಚಂದ್ರ ಫೀಲ್ಡ್ ಕಾಲೇಜ್ ಸ್ಪರ್ಧೆ, ಜಿಪಿ ಕಾಲೇಜ್ ಸ್ಪರ್ಧೆ. 18ನೇ ಪಂದ್ಯ ಈ ಅಂಕಣದಲ್ಲಿ ಜರುಗುತ್ತಾ ಇದೆ. ಇಲ್ಲಿ ಪುತ್ತೂರು ಫಿಲೋಮಿನಾ ಮತ್ತು SDM ನಡುವೆ ಪಂದ್ಯ ನಡೀತಾ ಇದೆ. ಇಲ್ಲಿ ಮುಂದಿನ ಪಂದ್ಯ ವಾಣಿ PU ಕಾಲೇಜ್ ಬೆಳತಂಗಡಿ ವಿರುದ್ಧವಾಗಿ ಮಿರಾಕ್ಲಿಸ್ PU ಕಾಲೇಜ್ ಮಕ್ಕಳು. ಇನ್ನು ಈ ಅಂಕಣದಲ್ಲಿ ಮುಂದಿನ ಪಂದ್ಯಕ್ಕಾಗಿ ಪ್ರಥಮ ದಾಳಿಯಲ್ಲಿ ಯಶಸ್ವಿ. ಬೆಳ್ತಂಗಡಿ ತಂಡಕ್ಕೆ ಖಾತೆ ಪ್ರಾರಂಭವಾಗಿದೆ. ಬೆಳ್ತಂಗಡಿ ತಂಡದ 2 ಅಂಕ. ನೋಡಿ, ತುಂಬೆ ಕಾಲೇಜ್ ಒಳಗೆ ಬನ್ನಿ. BA ಕಾಲೇಜ್ ತುಂಬೆ, BA ಕಾಲೇಜ್ ತುಂಬೆ ಒಳಗೆ ಬನ್ನಿ. ತುಂಬೆ ಒಂಬತ್ತು 2 7 ವರ್ಗದ ಮಂಡಳಿಯಲ್ಲಿ ಅಗ್ರಣ ಬಿಯಲ್ಲಿ ಪಂದ್ಯಾಟ ತಕ್ಷಣ ಮುಂದಿನ ಪಂದ್ಯಾಟಕ್ಕಾಗಿ ಅಗ್ಗಡ ಬಿಯಲ್ಲಿ 11-3 ಪಂದ್ಯಾಟ ಸಾಗಿ ಬರ್ತಾ ಇದೆ. ಮಧ್ಯಂತರ ವಿರಾಮದಲ್ಲಿ 11-3.
ಉತ್ತಮ ಆರಂಭವನ್ನು ಪಡೆದುಕೊಂಡಿದೆ ಬಿಎ ಕಾಲೇಜ್ ತಂಡ. ಮೊದಲ ದಾಳಿಯನ್ನ ಬಂಧಿಸುವಲ್ಲಿ ಸಫಲತೆ. ಎಸ್ಡಿಎಂ ವಿರುದ್ಧವಾಗಿ ಬಿಎ ಕಾಲೇಜ್ ನಡುವೆ ತುಫೆ ನಡುವೆ ಮೊದಲ ದಾಳಿಯಲ್ಲಿ ರಾಜಿ. ಅಕಾಡೆಮಿಯಲ್ಲಿ 13-3 ಪಂದ್ಯಗಳ ಕೇಂದ್ರೀಕರವಾಗಿ 13-3 ಡಿಫೆನ್ಸ್ ವಿಭಾಗದಲ್ಲಿ ಎರಡು ಕಡೆಗಳಲ್ಲಿ ಅಂಕಗಳ ಆರಂಭ. ಒಂದು ಸಮಬಲ. ಸುಶೀಲ ದಾಳಿ. ತೀರ್ಪುಗಾರರ ಗಮನಕ್ಕೆ, ರಾತ್ರಿಯ ಊಟದ ವ್ಯವಸ್ಥೆಯನ್ನ ಹೋಟೆಲ್ ಸೌಪರ್ಣಿಕದಲ್ಲಿ ಮಾಡಲಾಗಿದೆ. ಅಲ್ಲಿ ಸಸ್ಯಾಹಾರಿಗಳಿಗೆ ಸಸ್ಯಾಹಾರಿ ಊಟ ಇದೆ, ಮಾಂಸಾಹಾರಿಗಳಿಗೆ ಸಸ್ಯಾಹಾರಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೌಪರ್ಣಿಕ ಹೋಟೆಲ್ಗೆ ತೆರಳುವಂತೆ ತೀರ್ಪುಗಾರ. ಬೆಳ್ತಂಗಡಿ ವಾಟಿ ಪಿಯು ಕಾಲೇಜ್ ಹೊರಭಾಗದ ಸರ್ ಪಿಲಾರಿಸ್ ಪಿಯು ಕಾಲೇಜ್ ಮೊದಲ ವಿರುದ್ಧವಿലാണ് മത്സരസംഖ്യ 20. ആഹാ, പിഎ കോളേജിന്റെ റൈഡറുടെ ടോപ്പ് ടച്ച് മനോഹരമായിരുന്നു. രണ്ട് സമനിലയിലാണ്. ബോണസ് ലഭിക്കുന്നു 3-2 എസ്ജിഎം. ಅಕಾಡೆಮಿಯಲ್ಲಿ 2 ನಿಮಿಷದ ಆಟ ಬಾಕಿ ಇದೆ. 19 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅಕಾಡೆಮಿ. ಒಂಬತ್ತೂವರೆ ಗಂಟೆಗೆ ಸರಿಯಾಗಿ 60 ಕಿಲೋ ವಿಭಾಗದ ಸ್ಪರ್ಧೆ ಆರಂಭವಾದಾಗ ಭಾಗವಹಿಸುವ ತಂಡಗಳ ಗಮನಕ್ಕೆ. ಮೊದಲ 2 ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತಹ 4 ತಂಡಗಳು ಸಿದ್ಧತೆಯನ್ನು ನಡೆಸುವಂತೆ 60 ಕಿಲೋ ವಿಭಾಗದ ಮೊದಲ 2 ಸ್ಪರ್ಧೆಗಳು ಫ್ರೆಂಡ್ಸ್ ಮಹಾದೇವ ತಲಪಾಡಿ, ಚಾಮುಂಡೇಶ್ವರಿ ಮೋರ್ಚೆ ಕೇಂದ್ರ ಕೈರಂಗಡ್. ಸರಿಯಾಗಿ 9:30 ಗಂಟೆಗೆ 60 ಕಿಲೋ ವಿಭಾಗದ ಮೊದಲ ಸ್ಪರ್ಧೆ. ಅಕಾಡೆಮಿಯಲ್ಲಿ 1 ನಿಮಿಷದ ಆಟ ಬಾಕಿ ಇದೆ. 24-4 ಅರ್ಥಾತ್ 20 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಶ್ರೀರಾಮಚಂದ್ರ ಪಿಯು ಕಾಲೇಜ್. ಅದೇ ರೀತಿ ಈ ಪಂದ್ಯದ ಮುಗಿದ ತಕ್ಷಣ ಒಳಬರುವಂತೆ ಕರೆಚಿ ಪಿಯು ಕಾಲೇಜ್ ಮಣಿನಾಲ್ಕೂರು ವರ್ಸಸ್ ಟಿಪಿಯುಸಿ ನಾರ್ಸ. ಅಕಾಡೆಮಿಯಲ್ಲಿ ಪಂದ್ಯ